ಇಂದು ಎಲ್ಲೆಡೆ ರಥಸಪ್ತಮಿಯ ಸಂಭ್ರಮ. ಸರ್ವಮಂಡಲದ ಅಧಿಪತಿಯಾದ ಸೂರ್ಯನ ಜನ್ಮದಿನ ಎಂಬ ಹಿನ್ನೆಲೆಯಲ್ಲಿ ಇಂದು ಕರಾವಳಿಯಾದ್ಯಂತ ಅಲ್ಲಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ 108 ಸೂರ್ಯ ನಮಸ್ಕಾರ ಹಾಗೆಯೇ ಯೋಗ ಕಾರ್ಯಕ್ರಮ ಜರುಗಿತು ಎಂದು ರಾಜಾಂಗಣದಲ್ಲಿ SPYSS ವತಿಯಿಂದ ಯೋಗ ಕಾರ್ಯಕ್ರಮ ಜರುಗಿತು. समदृष्टि, भ्रूमध्य दृष्टि, नासिकाग्र दृष्टि, एडपाद भ्रूमध्य दृष्टि, नासिकाग्र दृष्टि, समदृष्टि, अंतर्दृष्टि, भ्रूमध्य दृष्टि, नासिकाग्र दृष्टि, एडपाद भ्रूमध्य दृष्टि, नासिकाग्र दृष्टि, भ्रूमध्य दृष्टि, समदृष्टि, अंतर्दृष्टि. ओम ह्रीं शुचये नमः. रेचका पूरका रेचका बलपाद पूरका रेचका पूरका रेचक कुंभका पूरका रेचका बलपाद पूरका रेचका पूरका रेचका कुंभका. रेचका एडपाद पूरका रेचका पूरका रेचक कुंभका पूरका रेचका एडपाद पूरका रेचका पूरका रेचका कुंभका. ओम सवनाय नमः. रेचका पूरका रेचका बलपाद पूरका रेचका पूरका रेचक कुंभका पूरका रेचका. नासिकाग्र दृष्टि, बलपाद भ्रूमध्य दृष्टि, नासिकाग्र दृष्टि, समदृष्टि, अंतर्दृष्टि, भ्रूमध्य दृष्टि, नासिकाग्र दृष्टि, बलपाद भ्रूमध्य दृष्टि, नासिकाग्र दृष्टि, भ्रूमध्य दृष्टि, समदृष्टि, अंतर्दृष्टि. कुंभका पूरका रेचका बलपाद पूरका रेचका पूरका रेचका कुंभका. ओम ह्रौं दीप्तांशवे नमः. रेचका पूरका रेचका एडपाद पूरका रेचका पूरका रेचका कुंभका बलपाद पूरका रेचका पूरका रेचका एडपाद पूरके ವಿಶ್ರಾಮ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳೋಣ. ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ಪಡೆಯೋಣ. ಓಂ ಆದಿತ್ಯಸ್ಯ ನಮಸ್ಕಾರ. ಏ ಕುರುವಂತಿ ದಿನೇ
सूर्यनारायणाय ॐ नमो भगवते सूर्यनारायणाय ॐ नमो भगवते सूर्यनारायणाय नमः ನಿತ್ತಲ್ಲೇ 3 ಪ್ರದಕ್ಷಿಣೆ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಯಾವುದನ್ನಾದರೂ ಬಿಟ್ಟಿರಬಹುದು, ಸೂರ್ಯದೇವರನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ. ಕಾಣದಿದ್ದನ್ನು ಇಲ್ಲ ಅಂತ ನಾವು ಹೇಳ್ಬೋದು, ಆದರೆ ಸೂರ್ಯನನ್ನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳಬೇಕಾದ್ರೆ ಗುಬೆ ಜಾಸ್ತಿ ಆಗಬೇಕಷ್ಟೇ. ಆಕಾಶದಲ್ಲಿ ಆ ಸೂರ್ಯ ಇದ್ದು ನಮ್ಮ ಜಗತ್ತಿಗೆ ಮಾಡುವ ಉಪಕಾರ ಅತ್ಯಂತ ಅಮೂಲ್ಯವಾದದ್ದು. ಸಾಮಾನ್ಯವಾಗಿ ಈ ಮನೆಯವ ಆ ಮನೆಯವರಿಗೆ ಉಪಕಾರ ಮಾಡುವುದಿಲ್ಲ, ಇನ್ನೊಂದು ದೇಶದ ಮತ್ತೊಂದು ದೇಶದವರಿಗೆ ಉಪಕಾರ ಮಾಡುವುದಿಲ್ಲ. ಆದರೆ ಆ ಎತ್ತರ ಲೋಕದಲ್ಲಿದ್ದ ಸೂರ್ಯ ನಮ್ಮ ಭೂಮಿಗೆ ಎಲ್ಲ ರೀತಿಯ ಉಪಕಾರ ಮಾಡ್ತಾನೆ ಅಂತಂದ್ರೆ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು. ಕೃತಜ್ಞತೆ ಅಂದರೆ ಸೂರ್ಯ ನೀವು ಏನು ಕೊಡ್ಲಿಕ್ಕೆ ಆಗೋದಿಲ್ಲ, ಕೊಡ್ಲಿಕ್ಕಾಗುವುದು ಒಂದೇ, ನೀವು ಮಾಡುವ ಈ ಸೂರ್ಯ ನಮಸ್ಕಾರನೇ ಸೂರ್ಯನಿಗೆ ಕೊಡಕ ದೊಡ್ಡ ಕೊಡುಗೆ, ದೊಡ್ಡ ಕಾಣಿಕೆ. ಇದು ಎಲ್ಲರಿಗೂ ಸೂರ್ಯದೇವರು ಬೇಕು. ಆಕಾಶದಲ್ಲಿ ಸೂರ್ಯ ಬೆಳಕನ್ನು ಕೊಡ್ತಾನೆ ಅಷ್ಟೇ ಅಲ್ಲ, ಇದೊಂದು ಪಿಂಡಾಂಡ ನಮ್ಮ ಶರೀರ, ಇದರಲ್ಲಿಯೂ ಸೂರ್ಯ ಬೆಳಕನ್ನು ಕೊಡುವವ. ಬರೀ ಸೂರ್ಯನ ಬೆಳಕಿಂದ ನಾವು ನೋಡಲಿಕ್ಕೆ ಆಗುವುದಿಲ್ಲ. ಕಣ್ಣಿನೊಳಗೆ ಸೂರ್ಯ ಕೂತು ನಮಗೆ ನೋಡುವ ಶಕ್ತಿಯನ್ನು ಕೊಡುವವ ಸೂರ್ಯ. ಆದಿತ್ಯ ಚಕ್ಷುರ್ಭೂತ್ವ ಅಕ್ಷೀ ಪ್ರಾವಿಶತ್ ಉಪನಿಷತ್ತು ಹೇಳುವ ಹಾಗೆ ಈ ಶರೀರದಲ್ಲಿ ಕಣ್ಣು ಅನ್ನೋದು ಬಹಳ ಪ್ರಧಾನವಾದದ್ದು. ಎಲ್ಲವೂ ಪ್ರಧಾನವಾದದ್ದು, ಕಣ್ಣು ಅನ್ನೋದು ಪ್ರಧಾನ. ಅದಕ್ಕೆ ಹೆಸರೇ ನೇತ್ರ. ನೇತ್ರ ಅಂದರೆ ನಮ್ಮನ್ನು ಒಂದು ಕಡೆಯಿಂದ ಒಂದು ಕಡೆಗೆ ನಯತಿ ಕೊಳ್ಳೊಯ್ಯುವ ಸಾಧನ. ಇವತ್ತ ಇಲ್ಲಿ ಮನೆಯೊಳಗೆ ಕಣ್ಣು ಮುಚ್ಚಿ ನಡೆಯಿರಿ ಸಾಧ್ಯ, ಕಾಲು ಮುಕ್ಕೋಬೇಕಾಗ್ತದೆ. ಆ ಕಣ್ಣಲ್ಲಿ ಕೂತು ಸೂರ್ಯದೇವರು ತುಂಬ ಉಪಕಾರವನ್ನು ಮಾಡ್ತಾರೆ. ವಾತಾವರಣ ಏನಿತ್ತು ನಿಧಾನವಾಗಿ ಸ್ವಲ್ಪ ಬಿಸಿಲು ಸೆಕೆ ಆರಂಭ ಆಗುವಂತಹ ಕಾಲ. ಪ್ರಕೃತಿಯಲ್ಲಿರುವಂತಹ ಗಿಡ ಮರಗಳೇನಿದೆ ಅದೆಲ್ಲ ಇಲ್ಲಿ ತನಕ ಎಲೆಗಳನ್ನೆಲ್ಲ ಏನು ಉದುರಿಸ್ತಾ ಇತ್ತು, ಏನು ಸಿಗಲಿಕ್ಕೆ ಆರಂಭ ಆಗುವಂತಹ ಕಾಲ. 108 ನಮಸ್ಕಾರಗಳು ರಥಸಪ್ತಮಿ ದಿವಸ ನಡೆಸ್ತಾ ಇದ್ದೇವೆ. ಇಲ್ಲಿಗೆ ಆಗಮಿಸಿ ಶ್ರೀ 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 ವಿದ್ಯಾಧೀಶ ತೀರ್ಥ ಧಾತ್ರೆ